ಹಾಸ್ಯ ಲಹರಿಯೊಂದಿಗೆ ನಿಮ್ಮ ಮುಂದೆ ಇದೀಗ ಕಲಾವಿದ ಶ್ರೀ ಪಟ್ಟಾಭಿರಾಮ ಸುಳ್ಯ ಅವರು ನಿಂತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸಾಗಿಸಬೇಕು. ಸರಿಯಾಗಿ ಅವರು ಹೇಳೋದನ್ನು ಕೇಳಬೇಕು. ಅವರು ಏನು ಅಭಿನಯ ಮಾಡ್ತಾರೆ ಅದನ್ನು ಸರಿ ನೋಡಬೇಕು. ಆವಾಗ ನಿಮಗೆ ನಗು ಬರ್ತದೆ, ನಿಮ್ಮ ಮನಸ್ಸು ಖುಷಿಯಾಗ್ತದೆ. ಈಗ ಪಟ್ಟಾಭಿರಾಮ ಸುಳ್ಯ. ಚಪ್ಪಾಳೆ ಹೊಡೆದವ್ರಿಗೆಲ್ಲ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಯಾಕೆ ಗೊತ್ತಾ ಮಕ್ಕಳೇ, ನೀವೆಲ್ಲ ತುಂಬ ಮಕ್ಕಳಿದ್ದೀರ. ಮತ್ತು ಯಕ್ಷಗಾನ ಇದೆ ಮಕ್ಕಳದ್ದು, ಅದನ್ನು ಸಹ ನೋಡಬೇಕು. ಕವಿಗೋಷ್ಠಿ ಎಷ್ಟೆಲ್ಲ ಕಾರ್ಯಕ್ರಮ ಇದೆ. ನಿಮ್ಮದೆಲ್ಲ ಡ್ಯಾನ್ಸು ಸುಮಾರು 10 ಗಂಟೆವರೆಗೆ ರಾತ್ರಿವರೆಗೆ ನಿಮ್ಮ ಕಾರ್ಯಕ್ರಮ ಇದೆ. ಅದರ ಮಧ್ಯದಲ್ಲಿ ನಾನೊಬ್ಬ ಅಲ್ಲ. ನಿಮಗೆ ಕೋಪ ಬರ್ತಾ ಇದೆಯಾ? ನೀವೆಲ್ಲ ಎಷ್ಟು ಚೆನ್ನಾಗಿ ನಗ್ತಿರಲ್ಲ ಮಕ್ಕಳೇ. ನೀವು ನಗೋದು ನನಗೆ ತುಂಬ ಇಷ್ಟ. ಹೇಗೆ ಗೊತ್ತಾ ನೀವು ನಗೋದು, ಹೇಳ್ಬೇಕಾ? ನೀವು ನಗುವುದು, ಅಮ್ಮನ ಜೊತೆ ಹೋಗುವಾಗ ಅಳುವುದು. ನಂಗೆ ಐಸ್ ಕ್ರೀಮ್ ಬೇಕು. ನೀವು ಅಳುವುದು, ನಗುವುದು, ಮತ್ತೆ ಹಾಡುವುದು. ಸೂಪರ್ ಹಾಡ್ತೀರಲ್ಲ ನೀವು. ನಿಮ್ಮ ಹಾಡು ಕೇಳಲಿಕ್ಕೆ ನನಗೆ ತುಂಬ ಇಷ್ಟ. ಈ ಅಂಗನವಾಡಿಯ ಮಕ್ಕಳೆಲ್ಲ ಹಾಡ್ತಾರೆ, ಎಷ್ಟು ಚೆಂದ ಹಾಡ್ತಾರೆ ಗೊತ್ತಾ? ಅತ್ತ ಇತ್ತ ನೋಡುತ್ತಾ ಸುತ್ತಮುತ್ತ ತಿರುಗುತ್ತಾ ಬೇಟೆಗಾರ ಬಂದ, ಬಿಲ್ಲು ಬಾಣ ತಂದ, ಕಾಡ ಹಂದಿ ಕೊಂದ, ಕೊಂದ ಹಂದಿ ತಿಂದ, ಹೊಟ್ಟೆ ನೋವು ಎಂದ, ಮರದ ಕೆಳಗೆ ಬಿದ್ದ. ಇವೆಲ್ಲ ಆಡುವ ಸ್ಟೈಲ್ ಅದು. ಮತ್ತು ಇದೆಲ್ಲ ಇಂಗ್ಲೀಷ್ ಶಾಲೆ ಅಲ್ಲ, ಇಂಗ್ಲೀಷ್ ವಿದ್ಯಾರತ್ನ ಶಾಲೆಯಲ್ಲಿ ಇಂಗ್ಲೀಷ್ ಅಂದರೆ ನಿಮಗೆ ತುಂಬ ಇಷ್ಟ ಅಲ್ಲ. ಕನ್ನಡದ ಮಕ್ಕಳನ್ನು ನೋಡುವಾಗ ನಿಮಗೆ ಇಷ್ಟ ಆಗೋದಿಲ್ಲ ಅಲ್ಲ. ನೀವು ಎಷ್ಟೋ ಕಡೆ ನೋಡಿದ್ದೇನೆ. ನೀನು ಯಾವ ಶಾಲೆ? ಕನ್ನಡ. ಕನ್ನಡನಾ? ನೀನು? ನಾನು ಇಂಗ್ಲೀಷು. ಕನ್ನಡದಲ್ಲಿ ಹೇಳೋದು ಹೇಗೆ? 1 ರಿಂದ 10ರವರೆಗೆ ಹೇಗೆ ಗೊತ್ತಾ ನೀವು ಹೇಳೋದು? 1 2 3 4 5 6 7 8 9 10. ಅದೇ ಇಂಗ್ಲೀಷಲ್ಲಿ ಹೇಳುವಾಗ 1 2 3 4 5 6 7 8 9 10. ಮೊನ್ನೆ ಒಬ್ಬ ಹುಡುಗ ತುಳುವಿನಲ್ಲಿ ಹೇಳಿದ. ಹೇಗೆ ಗೊತ್ತಾ? ತುಳುವಿನಲ್ಲಿ ಹೇಳುವಾಗ ಡ್ಯಾನ್ಸೇ ಮಾಡೋದವ. ಒಂದ ರಡ್ಡ ಮೂಜಿ ನಾಲ ಐನ ಅಜ್ಜಿ 7 8 9 10. ಎಲ್ಲ ಮಕ್ಕಳ ಸ್ಟೈಲು. ಮತ್ತು ಈ ಶ್ಲೋಕ ಎಲ್ಲ ಹೇಳುವಾಗ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಶವಿಘ್ನೋಪಶಾಂತ ಬೆನಕ ಬೆನಕ ಏಕದಂತ ಪತ್ಯಕಲ್ಲ ಪಾಣಿಪೀಠ ಮುತ್ತಿನ ಉಂಡೆ ವನ್ನಗಂಟೆಯನ್ನು ತಪ್ಪಿಸುವ ಶ್ರೀ ಮಹಾಗಣಪತಿ ದೇವರ ಪಾದಕ್ಕೆ ನಮತ್ತೆ ನಮತ್ತೆ. ನೀವು ಹಾಡುದು, ನಗುದು, ಮತ್ತು ಐಸ್ ಕ್ರೀಮ್ ಎಲ್ಲ ತಿನ್ನೋದು ಹೀಗೆ ಅಲ್ಲ. ಫಸ್ಟಿಗೆ ನೀವು ಐಸ್ ಕ್ರೀಮ್ ತಿನ್ನೋದು ಹೀಗೆ ಅಲ್ಲ, ಆಮೇಲೆ ಕ್ಯಾಂಡಿ ಎಲ್ಲ ತಿನ್ನೋದು ಹೀಗೆ, ಮತ್ತು ಕನ್ನಡಿಯಲ್ಲಿ ಹೋಗಿ ನೋಡುದು. ನನ್ನ ಕನ್ನಡಿಯಲ್ಲಿ ನೋಡಿ ಹೇಳುದು, ನನ್ನ ನಾಲಿಗೆ ನೋಡಿ ಎಷ್ಟು ಕೆಂಪಾಗಿದೆ ಅಲ್ಲ. ಆ ಕೋನೆಲ್ಲ ತಿನ್ನುವ ಹಾಗೆ ಫಸ್ಟಿಗೆ ಹೀಗೆ ಅಲ್ಲ, ಆಮೇಲೆ ಹೀಗೆ. ಸೂಪರ್ ಅಲ್ಲ. ಶಾಲೆಗೆಲ್ಲ ರಜೆ ಸಿಕ್ಕಿದ್ರೆ, ನಿಮಗೆ 1 ವಾರ ಎಲ್ಲ ರಜೆ ಸಿಕ್ಕಿದ್ರೆ ಹೇಗಿರ್ತೀರ ಗೊತ್ತಾ? ನಮಗೆ 1 ವಾರ ರಜೆ.
ವಾಪಸ್ಸು ಶಾಲೆಗೆ ಹೋಗುವಾಗ ಹೇಗೆ ಹೋಗೋದು ಗೊತ್ತಾ ನೀವು? ಹೀಗೆಲ್ಲ ಶಾಲೆಗೆ ಹೋಗುದು. ಹಾಗೆ ಬಂಧುಗಳೇ, ಇವತ್ತು ರವಿ ಅಣ್ಣ ಅವರು ನನ್ನನ್ನು ಕರೆಸಿದ್ದಾರೆ, ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಮಾಡ್ತಾ, 2,000ಕ್ಕೂ ಹೆಚ್ಚು ಕಾರ್ಯಕ್ರಮ ಕೊಟ್ಟು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದು ದೇಶ ವಿದೇಶದಲ್ಲಿ ಕಾರ್ಯಕ್ರಮ ಕೊಟ್ಟಂಥ ಒಬ್ಬ ಕಲಾವಿದನಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಕ್ಕಳು ಆಡೋದು ಚೆಂದ. ಮಕ್ಕಳೇ, ನಿಮ್ಮ ಬಾಯಲ್ಲಿ ಎಷ್ಟು ಒಳ್ಳೊಳ್ಳೆ ಜೋಕ್ ಇದೆ ಗೊತ್ತಾ? ನಾನು ಹೇಳಬೇಕಾ? ಮೊನ್ನೆ ಒಬ್ಬಳು ಬಂದ್ಲು, ನಾನೊಂದು ಜೋಕ್ ಕೇಳ್ಬೇಕಾ? ಬಂದ್ಲು, ನಿಂತಲು, ಸುಮಾರು ಹೊತ್ತು ನಿಂತಲು. ನಾನೊಂದು ಜೋಕ್ ಕೇಳ್ತಾನೆ. ಸುಮಾರು ಹೊತ್ತು ನಿಂತಲು. ನನಗೆ ಬರುವುದಿಲ್ಲ. ಅದು ಜೋಕಿ. ತುಳು ಗೊತ್ತಿದ್ದವ್ರು ಚಪ್ಪಾಳೆ ಹೊಡೀರಿ. ನಮ್ಮ ಜಿಲ್ಲೆಯ ಒಳ್ಳೆ ಭಾಷೆ ಅದು. ಮುರಾನಿ ಒಂಜಿ ಹುಡುಗಿ ಏನ ಜಕ್ಕೆಲಿ ಹಿಡ್ಕೊಳು ಅಂತುಲ್ಲೆ, ಏನ ಜಕ್ಕೆಲಿ ಹಿಡ್ಕೊಳು ಅಂತುಲ್ಲೆ ಒಂತ ಬರ್ತಾನ ಒಂಜಿ ಪೂಕಿ ಬಿಡಿಯೇ ಏನು ಜೋರು ಮಲ್ತೆ ಎಂಚಿನೆಯ ಈ ತೇಟೆ ಹುಡುಗ ತಿಂಚ ಪೂಕಿ ಬುರ ಬಿಡ್ಪಾತ ಅವು ಏನು ಬುಡ್ನಾತ ಅವೇ ಬತ್ತನ. ತುಳುವಿನ ಜೋಕು ಸೂಪರ್. ಕುಕ್ಕುದ ಟೈಮ್ ಇಡು ಒಂಜಿ ಹುಡುಗಿ ಕುಕ್ಕು ಪೇಜ್ ಅಂತ ಬಲಿತಂತುಲೆಗೆ ದಣಿ ಬತ್ತ ಜೋರು ಮಲ್ಪನ ಎಂಚಿನ ಈ ತೇಟೆ ಹುಡುಗ ತಿಂಚ ಕುಕ್ಕುರ ಕಂಡು ಬತ್ತ ಪೊಯ್ನ ಇಲ್ಲೋಳಿಂದ ಅಮ್ಮೆರಡ ಪನ್ಪೆ ಅಮ್ಮೇರಿ ಲಲೀಜರ್ ಬುಕ್ಕೊಳ್ಳೇರಿಯಾ ಅವೇ ಆರ್ಲ ಮರಟ್ಟು ಆಡ್ತು ಮಲ್ಲ ಕಳ್ವೆ. ಶಾಲೆಯಲ್ಲಿ ಮಾಸ್ಟರ್ ಕೇಳಿದ್ರಂತೆ, ನೀ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀಯಾ? ಸರ್ ನಾನು ಬೆಳಿಗ್ಗೆ 5 ಗಂಟೆಗೆ ಹೇಳ್ತೇನೆ. ಹೌದಾ? ಅಷ್ಟು ಬೇಗ ಎದ್ದು ಏನು ಮಾಡ್ತೀಯಾ? ಏನಿಲ್ಲ, ಮೂತ್ರ ಮಾಡಿ ಮಲಗ್ತೇನೆ. ಶಾಲೆಗೆ ಲೇಟಾಗಿ ಬಂದಂತೆ, ಮಾಸ್ಟರ್ ಜೋರು ಮಾಡಿದ್ರಂತೆ. ಯಾಕೆ ಇವತ್ತು ಇಷ್ಟು ಲೇಟಾಗಿ ಬಂದೆ? ಯಾಕಂದ್ರೆ ನಮ್ಮ ಅಪ್ಪನಿಗೆ ಮತ್ತು ಅಮ್ಮನಿಗೆ ಜೋರು ಜಗಳ ಆಗ್ತಾಯಿತ್ತು. ಹೌದಾ? ಅವ್ರು ಜಗಳ ಆಡಿದ್ರೆ ನೀನೇನು ಲೇಟಾಗಿ ಬಂದೆ? ಯಾಕಂದ್ರೆ ನನ್ನ 2 ಚಪ್ಪಲು ಅವರ ಕೈಯಲ್ಲಿತ್ತು. ಶಾಲೆಯಲ್ಲಿ ಟೀಚರ್ ಹತ್ರ ಒಬ್ಬ ಹುಡುಗ ಕೇಳಿದಂತೆ, ಟೀಚರ್ ನಿಮಗೆ ಮದುವೆ ಆಗಿದೆಯಾ? ಟೀಚರಿಗೆ ಸಿಟ್ಟು ಬಂತು. ಟೀಚರ್ ಹೇಳಿದಂತೆ, ನಾಳೆ ನಿಮ್ಮ ಅಪ್ಪನನ್ನು ಕರ್ಕೊಂಬರ್ಬೇಕಾಯ್ತಾ? ನಮ್ಮ ಅಪ್ಪನಿಗೆ ಮದುವೆ ಆಗಿದೆ ಆಯ್ತಾ? ನನ್ನ ಹೆಂಡತಿಯ ತಂಗಿಯ ಮಗಳು ಹೇಳಿದ ಜೋಕು, ದಯವಿಟ್ಟು ನನ್ನ ಪ್ರೀತಿಯ ಬಂಧುಗಳೆಲ್ಲ ಒಂದ್ಸಲ ಕೇಳಿ, ಅದು ಒಳ್ಳೆಯದೇ ಜೋಕ್ ಅದು. ಅವಳು ಹೇಳುದು, ಮಾಮ ನಮ್ಮ ಮನೆಯಲ್ಲಿ 3 ಗರ್ಲ್ಸ್ 2 ಬಾಯ್ಸ್. ಹೀಗೆ 3 ಗರ್ಲ್ಸ್ ಅಂದರೆ ನಾನು ಮತ್ತು ನನ್ನ ಅಕ್ಕ ಮತ್ತು ನನ್ನ ಅಮ್ಮ. 2 ಬಾಯ್ಸ್ ಅಂದರೆ 2 ಬಾಯ್ಸ್ ಅಂದರೆ ನನ್ನ ಅಪ್ಪ ಮತ್ತು ನಮ್ಮ ಮನೆಯಲ್ಲಿರುವ ನಾಯಿ. ಅಪ್ಪನನ್ನು ನಾಯಿಯನ್ನು ಒಂದು ಮಾಡಿಲ್ಲ ಅವಳು. ಮತ್ತೊಂದು ಪುಟಾಣಿ ಹೇಳುದು, ಮಾಮ ನನಗೆ ನಿನ್ನೆ ರಾತ್ರಿ ಕನಸು ಬಿತ್ತು. ಹೌದಾ? ಏನು ಕನಸು? ಕನಸಿನಲ್ಲಿ ಹುಲಿ ಬಂದು ಮುಖಕ್ಕೆ ಪೌಡರ್ ಹಾಕಿ ಹೋಯ್ತು. ಹುಲಿ ಪೌಡರ್ ಹಾಕಿತ್ತಂತೆ. ಶಾಲೆಯಲ್ಲಿ ಮಾಸ್ಟರ್ ಕೇಳಿದ್ರಂತೆ ಒಬ್ಬ ಹುಡುಗನನ್ನ, ಬರ ಇಲ್ಲಿ, ನಮಗೆ ಗಾಂಧೀಜಿಯವ್ರು ಏನು ಕೊಟ್ರ? ಗಾಂಧೀಜಿಯವರು 1 ದಿನ ರಜೆ ಕೊಟ್ಟರು. ಏನು ಮುರ ನೀನು ನಡ್ತೊಂತ ಬಂದಾಗ ಜೋರು ಬರ್ಸ ಬರೋಂತುಂಡು ಒಂಜಿ ಬಾಲೆ ಪಣ್ಪಣ. ಮಾಮ ಇರೇಗ ಮ್ಯಾಂಗೋ ಜ್ಯೂಸ್ ಕೂಡ ಓಳುಂಡಿಯ ಮ್ಯಾಂಗೋ ಜ್ಯೂಸು? ಅವೇ ಬರ್ಸದ ನೀರು ಉಂಡತಾ ಅವೇ ಮ್ಯಾಂಗೋ ಜ್ಯೂಸ್. ಬರ್ಸದ ನೀರು ಮ್ಯಾಂಗೋ ಜ್ಯೂಸಿಗೆ ಕಂಡನಿ ಬಿಡದಿ ಕುಲೊಂದು ಪಾತೇರನ ಈ ಸರ್ತಿ ಬಿಟ್ಟು ನಾನು ಬಾಲೆ ನಂತು ಐಕೆ ಬಿಡದಿ ಇಜ್ಜಿ ಪೊಂಡು ಬಾಲೆ ಇಜ್ಜಿ ಆಣ ಬಾಲೆ ಇಜ್ಜಿ ಪೊಂಡು ಬಾಲೆ ನಮ್ಮದಾಯ ಚರ್ಚೆ ಮಲ್ಪಣ ಬಾಲೆ ಬಲೆ ಮುಳ್ಳು ನಿಕ್ಕ ಗೊಬ್ಬರ ಆಣ ಬಾಲೆ ಬಾಡೋ ಪೊಣ್ಣು ಬಾಲೆ ಬಾಡೋ ಹೆಂಗೋ ಬೇರೆ ನಾಯ್ತ ಕಿನ್ನಿ ಬೋಡು. ಹಾಗೆ ಬಂಧುಗಳೇ, ಇದೆಲ್ಲ ಮಕ್ಕಳ ಸ್ವರದಲ್ಲಿ ಜೋಕುಗಳು, ಹಾಡುಗಳು, ಅವರ ನಗೋದು, ಅವ್ರು ಮಾತಾಡೋದು. ಮತ್ತು ದೊಡ್ಡವರ ಜೋಕ್ ಕೇಳಿ ತುಂಬ ನಗು ಬರ್ತದೆ. ದೊಡ್ಡವರ ಜೋಕ್ ಕೇಳಿದರೆ ತುಂಬ ನಗು ಬರ್ತದೆ. ಒರಿ ಕಣೊಟ್ಟು ಪೆಲಕಾಯಿ ತಿಂದ ನನಗೆ ಒರಿ ಕಣೊಟ್ಟು ಪೆಲಕಾಯಿ ತಿಂದನ ಕಾಂಡೆ ಲಕ್ಕ ತೋನಾಗ ಏನು ತಾರೆ ದಿಂಬೆ ಇಜ್ಜಿ
ಪೆಲಕಾಯಿ ಬಂಡತ್ತು ದಿಂಬು ಖಾಲಿ. ಇದು ಮಲ್ಲಕ್ಕಲ್ನ ಜೋಕು. ಇಲ್ಲೆಡೆಗೆ ಮಸ್ತ್ ಜನ ಬೆನ್ನೇರು ಬತ್ತದೇರು ಬಂತು ಬುಡೇತಿ ಬಣ್ಣಗೆ ಕಂಡನಿಡ ಈ ಆಪೆದ ರೂಮುಡು ಜಪ್ಲೆ ಅಂತ ಆಪೆದ ರೂಮುಡು ಜತ್ತೊಂದು ತಿಪ್ಪುನಾಗ ರಾತ್ರಿ ಪದರ ಗಂದ್ರೆ ಅನಗ ಡಿಬ್ಬ ಸೌಂಡ್ ಗೆಂಡಿಗೆ ಬುಡೇತಿ ಜೋರು ಮಲ್ಪಣ ಅದೈತೆ ಉಲೈ ಸೌಂಡು ದಾಲೇಜಿ ಅವು ಬೆಶೀಟ್ ಬುರುಂಡ ಆತ ಸೌಂಡ್ ಆಪುಂಡ ಆಯ್ತ ಉಲೈ ಏನಿತ್ತೆ ಒಂಜಿ ನಿಧಾನ ನೋಡಿ ತಿಳಿಕೆ ಬರ್ಪುಂಡತ್ತ ಒರಿ ಮೀ ಪುಣಾಗ ಪದ್ಯ ಪಣಂತು ಮೀ ಅಂತುಳ್ಳೆಗೆ ಬುಕ್ಕುರಿಕೆ ನಾಯ್ದಾನೆ ಮಾರೆ ಪದ್ಯ ಪಣವಂತು ಮೀ ಪುಣ ದಾಲೇಜಿ ಆ ಬಾತ್ರೂಮಿಗೂ ಚಿಲ್ಕಜ್ಜಿ ಅಂಚೆ ಪದ್ಯ ಪಣವಂತು ಮೀ ಪುಣಗೆ ಬುಕ್ಕರಿ ಬಾಕಿಲ್ ತೆತ್ತು ಮೀ ಪುಣಗೆ ಆಯ್ದಾನೆ ಬಾಕಿಲ್ ತೆತ್ತು ಮೀ ಪುಣ ದಾಲೇಜಿ ಮುರಾನಿ ಬಾಕಿಲ್ ಪಾಡ್ತು ಮೀ ಪುಣಾಗ ಏರೋವರಿ ಗಂಡಿಡು ಬತ್ತು ತೂ ಅಂತಿತ್ತೆಗೆ ಏಳು ಬಣ್ಣಲ್ಲ ತೂವಡು ಅಂತ ಬಾಕಿಲ್ ತೆತ್ತು ಮೀ ಪುಣಗೆ ಒಬ್ಬರು ಭಾಷಣ ಮಾಡಿ ಕೆಳಗಿಳಿದು ಬಂದಂತೆ ಹೇಗಿತ್ತು ನನ್ನ ಭಾಷಣ ಸರ್ ನಿಮ್ಮ ಭಾಷಣ ಚೆನ್ನಾಗಿತ್ತು ಸರ್ ನೀವು ಆದರೆ ಪ್ಯಾಂಟನ್ನು ಅವಾಗವಾಗ ಮೇಲ್ ಮಾಡೋದು ಬರೀ ಗಲೀಜು ಕಾಣಿಸ್ತಿತ್ತು ಅದಕ್ಕೆ ಅವ್ರು ಏನು ಹೇಳಿದ್ರಂತೆ ನಾನು ಆಗ ಮಾಡೋದಿದ್ರೆ ನಿಮಗೆ ಮತ್ತೂ ಗಲೀಜು ಕಾಣಿಸ್ತಿತ್ತು ಬರೀ ಶೈತ್ಯಗೆ 4 ಜನ ಬಗ್ಗುತ್ತು ಅಂತುಳ್ಳರಿಗೆ ದಯತಾಂಡ ಮಾರೆ ಆಯ್ ಶೈತ್ಯ ಅಂದ ಫಸ್ಟ್ ಟೈಮ 2 ಸತಿ ಸೈಪ್ಯರ ಹಾಗೆ ಬಂಧುಗಳು ಇದೆಲ್ಲ ನಿಮ್ಮನ್ನು ನಗಿಸ್ಲಿಕ್ಕೆ ಬೇಕಾಗಿ ನಾನು ಸಾಕಷ್ಟು ಜೋಕ್ ಹೇಳ್ತೇನೆ. ಎಲ್ಲರೂ ಚಪ್ಪಾಳೆ ಹೊಡೆಯುವಾಗ ಒಬ್ಬ ಹೊಡೆಯೋದೇ ಇಲ್ಲ ಅಂತೆ ಮತ್ತೊಬ್ಬ ಕೇಳೋದು ನೀ ಎಂತ ಮಾರೆ ಚಪ್ಪಾಳೆ ಹೊಡೆಯೋದಿಲ್ಲ ನಾನು ಹೊಡೆಯೋದಿಲ್ಲ ಅದು ನನಗೂ ಅವರಿಗೂ ಅಷ್ಟು ಸರಿ ಇಲ್ಲ ಅವ್ರಿಗೆ ಬಸ್ ಹಿಡ್ಕೊಳ್ಳುತ್ತು ಜೋರು ಮಲ್ತೊಂದುಲ್ಲೆ ಕಂಡಕ್ಟರ್ ಒಂದು ಬಸ್ ಹಿಡು ಸೀಟಿಡು ಬುರ ದುಳ್ಳುನತೆ ಇರ್ಕುಲ್ಲೆ ಸರ್ ಕ್ಲೀನ್ ಆಪುಂಡು ಬಸ್ಸದ ಡ್ರೈವರ್ನ ಪಿರೋಕೊಳ್ಳುತ್ತವ್ರಿ ಜೋರು ಮಲ್ತೊಂದುಲ್ಲೆ ನಾನು ಮಾರೆ ಇದು ಫಾಸ್ಟ್ ಹೋಗೋರು ಒಂದು ಎಕ್ಸ್ಪ್ರೆಸ್ ಸಟ್ಲ ನಾನ್ ಸ್ಟಾಪ್ ಒಂಜಿಲ್ಲ ಗೊತ್ತಾಪಜ್ಜಿ ಉಸ್ಕೆ ಡಮ್ಮದೆ ಪೊಡ್ಚಿ ಮುಳ್ಳು ಬ್ರೇಕ್ ಫೈಲ್ ಆತಂಡು ಓಳು ಉಂತೊಪ್ಪೆಂತ ಎಂಕೆ ಗೊತ್ತಿಜ್ಜಿ ಮುಡಿಪುಡು ಉಂತೊಂತಿಪ್ಪುಣಾಗ ಬಸ್ ಇಡು ಬುಕ್ಕೋರಿ ಕೇಣ್ಣಗೆ ಕಂಡಕ್ಟ್ರೆ ಇರ್ನ ಡಬ್ಬಿ ಏತು ಬರ್ತಗೆಯ ಬಿದಾರಣ ಇರ್ನ ಡಬ್ಬಿ ಏತು ಬರ್ತು ಬಿದಾರಣ ಐಕೆ ಕಂಡಕ್ಟರ್ ಬಂಡೆಗೆ ಓ ಅಣ್ಣ ಕಜ್ಜವು ಫುಲ್ ಅಂಡ ಪೋಪುಂಡವ ನಮ್ಮ ಪೂರ ಕಜ್ಜವು ಬಸ್ಸಿಡು ಸುಮಾರು ಜೋಕು ತಿಕ್ಕೊಂಡು ಮದ್ಮೇದ ಹಾಲು ತಿಕ್ಕೊಂಡು ಮದ್ಮೇದವಳು ಮಾಂತೆಲ್ಲ ಉಳ್ಳೇರು ರೀಪಿದೆ ಉಳ್ಳೆ ನಾನೇ ಉಳೆ ಬರ್ಬುಜನ ಇಜ್ಜಿಯ ಎನ್ನ ಒಂಜಿ ಜೊತೆ ಚಪ್ಪಲ್ ತೋಜಿಜಿಯ ಐಕೆ ಬರ ಬೆಚ್ಚೆ ಮಲ್ಪಡ್ಜಿ ಏನಂತೂಲ ತುನ ಆ ಜನದ ಚಪ್ಪಲ್ಲೇ ಈ ಜನ ಪಾಡೋ ಅಂತನ ಅವ್ರಿಗೆ ಕಣೊಟ್ಟು ಪೆಲಕಾಯಿ ತಿಂದನಗೆ ಕಣೊಟ್ಟು ಪೆಲಕಾಯಿ ತಿಂದಿದೆ ಕಾಂಡಲಕ್ಕ ತೂನಾಗ ಆಯ್ನ ತರೆ ದಿಂಬೆ ಇಜ್ಜಿ ಪೆಲಕಾಯಿ ಬಂಡದ್ದು ದಿಂಬು ಖಾಲಿ. ಹಾಗೆ ಬಂಧುಗಳೇ ನಿಮ್ಮ ನಗುವನ್ನು ನಾನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ತಾ ಇದ್ದೇನೆ. ನಗು ಯಾವಾಗಲೂ ಇರಲಿ ಅಂಚೆ ಬಂತು ಒರಿಯೇ ಕುಳ್ಳುತ್ತು ತಿಳಿಪಾಡೆ ಅವ ಮರಲೇ ಒಣ್ವೇರಿ ಅಂಚೆ ಬಂದುಳೆ ತಿಳಿಪೇರೆ ಒಂಜಿ ಎಂಚಿನಾಂಡಲ್ಲ ಒಂಜಿ ಕಾರಣ ಬೋಡು ಐಕ್ ಬೋಡತ್ತೇನು ಈತು ಜೋಕು ಬನ್ನೊಂತಿಪ್ಪುಣ ಮುರಾನಿ ಎಂಕು ಮುರಾನಿ ಸೆಕೆಂಡ್ ಕೊರಿಯೆ ಇರ್ನ ಮಿಮಿಕ್ರಿ ಬಾರಿ ಶೋಕ ಆಗ್ತಿತ್ತು ನಂದು ಸೆಕೆಂಡ್ ಕೊರಿಯೆ ಏನು ಕೆಂಡೆ ಇರು ತುಯ್ಯರ ಇಜ್ಜಿ ಎಂಕೊಂತಾರ ಅರ್ಜೆಂಟ್ ಇತ್ತು ನೇನು ಇಲ್ಲೆಡೆ ಪೋಯೆ ಕಾರ್ಯಕ್ರಮ ತೂತು ನಿಜ್ಜಿ ಇತ್ತೆ ಮಾಂತೇರೆಲ್ಲ ಬ್ಯುಸಿ ಜಾಸ್ತಿ ಅರ್ಜೆಂಟ್ ದಾಖಲೆ ಜಾಸ್ತಿ ಅವಲ್ಲ ಮೊಬೈಲ್ ಬತ್ತಿಬೇಕಂತೂ ಭಾರಿ ಅರ್ಜೆಂಟೆ ಏರ್ನ ಮೊನೆಲ್ಲ ಏರ್ಲ ತೂಪೂಜರು ಮುರಾನಿಯವರ ಕೇಂಡೆ ಮದ್ಮೆ ಬೋಯ್ರಿ ಪುರುಸೋದಿಜ್ಜಿಗೆ ನಾಟಕದ ಏನ ಪುರುಸೋದಿಜ್ಜಿಗೆ ಯಕ್ಷಗಾನದು ಏನ ಪುರುಸೋದಿಜ್ಜಿಗೆ ಜೋಕ್ಳು ಎತ್ತುಕೆಂಡ ಹೆಣ್ಮಗೆ ಪುರುಸೊತ್ತೆ ಇಜ್ಜಿಗೆ ಅಂಚೆ ಬಂದುಳ್ಳೆ ಇಂಚಿನ ಪುರ ಜೋಕ್ ಬನಂತುಳ್ಳೆ ಪರ್ನಾಕ್ಲನ ಜೋಕ್ ಕೇಳಲೆ ಮಸ್ತ್ ತಿಳಿಕೆ ಬರ್ಪುಂಡು ಪರ್ನಾಕ್ಲನ ಸ್ವರಲ್ಲ ಚೇಂಜ್ ಇಪ್ಪುಂಡು ಅವ್ರಿ 4 ಅಂತಸ್ತದ ಬಿಲ್ಡಿಂಗ್ ಇಡ್ತು ತಿರ್ತು ಬೂರ್ದೆ 4 ಜನ ಬೋತು ದೈತಾಂಡ್ಯ ಪಾತ್ರೆ ಹೊಡ್ಚಿ ಏನಿಲ್ಲ ಜಸ್ಟ್ ಮಿತ್ತಿರ್ತು ಬತ್ತನಾತೆ ಪರ್ನಾಕ್ಲನ ಕತೆ ಒಂದು ಏನೋರ ಪ್ರೋಗ್ರಾಮ್ ಕೊಡ್ತು ತಿರ್ತು ಅಂತದೆ ಏನಟ ಬರ್ತದೆ ಸರ್ ಇರ್ನ ಮಿಮಿಕ್ರಿ ಬಾರಿ ಟೋಪಿ ಬುಕ್ಕ ಆಕಲ್ನ ಆರ್ಕೆಸ್ಟ್ರದಲ್ಲ ಒಂದು ಇರ್ನ ಮಿಮಿಕ್ರಿ ಬಾರಿ ಟಾಪ್ ಒಂಜಿ 10 ರೂಪಾಯಿ ತಂಡ ಕೊಡಲಿ ಅರಿ ನಡುವು ಮಾರ್ಗರು ಅಂತಂತುಳ್ಳೆ ಲಾರಿ ದಾಯಿ ಜೋರು ಮಲ್ಪಣ ಎಂಚಿನ ಪರ್ತು ನಡುವು ರಸ್ತೆ ಇಡಲ್ಲ ಇನ್ನು ತರತೆ ಮಿತ್ತು ಲಾರಿ ಬೋಂಡ ಚಟ್ನ್ಯಾವು ಇರ್ನ ಲಾರಿ ಬುರ ಇಂಕ್ಲಿ ಕ್ಯಾರೇಜಿ ಆತ ಮಲ್ಲ ವಿಮಾನ ಇನ್ನ ತರತೆ ಮಿತ್ತು ಪೋತುಂಡು ಇಂಕ ದಾಲ ಆತೀಜಿ ಅಂಚ ಬಂದಳೆ ಒಂದು ಪರ್ನಾಕ್ಲನ ಜೋಕು ಅಂಚ ಯಕ್ಷಗಾನ ತೂಪುಣ ಮೋಡು ಇಲ್ಲರು
ಆಂಡಲ ಏನೋರಿಗೆ ಎಲ್ಲೇ ಕಲಾವಿದೆ ಬರ್ತದೆ ಆಂಡಲ ಎನ್ನ ಕಾರ್ಯಕ್ರಮ ಎಲ್ಲ ಪೊರ್ಲು ತೂತು ನಿಖಲ್ ಮಾಂತಿರಲ್ಲ ಮನಸ್ಸಿಡು ಭಾರಿ ಮೃದು ಆವಡು ತೆಳಿಕೆ ಬರಡು ಪನ್ಪಣ ಉದ್ದೇಶಕ್ಕೆ ಪನ್ನಂತುಲ್ಲೆ ಇಂಚಿನ ಜೋಕು ಪುರ ಅಂಚ ಬತ್ತನ ಮಾಂತ ವಿದ್ಯಾರತ್ನದ ಶಾಲೆದ ಮಿತ್ತು ಮಸ್ತ್ ಅಭಿಮಾನ ದೀಡ್ತು ಪ್ರೀತಿ ದೀಡ್ತು ಬತ್ತನ ಮಾಂತ ಪ್ರೀತಿದ ಬಂಧುಳಿಗೂ ಪ್ರೀತಿದ ಸ್ವಾಗತ ರವಿಯಣ್ಣ ನಮಸ್ತೆ ರವಿಯಣ್ಣ ಮಾಂತೇನೆಲ್ಲ ತುಲೆ ಒಂಜಿ ವೆಲ್ಕಮ್ ಮಲ್ಪೆ ಪ್ಲೀಸ್ ಮಾಂತೇನೆಲ್ಲ ವೆಲ್ಕಮ್ ಮಲ್ಪೆ ಒಂಜಿ ಸೌಂಡ್ದ ಮೂಲಕ ವೆಲ್ಕಮ್ ಮಲ್ಪೆ ಅಂದೆ ಸೌಂಡ್ ಮಕ್ಕಳೇ ನಿಮಗಾಗಿ ಹಾಡು ಬರೆಸ್ತೇನೆ ಯಾವ ಹಾಡು ಅಂತ ಹೇಳ್ತೀರಾ ಬೊಂಬೆ ಹೇಳುತ್ತೈತೆ ಇಲ್ಲ ನನ್ನಲ್ಲಿರುವ ಹಳೇ ಹಾಡುಗಳು ಸೂಪರ್ ಹಾಡುಗಳು ಕೇಳಿ ಈ ಹಾಡು ಅನ್ನಿಸುತ್ತಿದೆ ಯಾಕ ಇಂದ ಐಸ್ ಕ್ರೀಮ್ ಬೇಕು ಎಂದ ಹಾಲದ ಫ್ರಿಜ್ಜಿನಿಂದ ತಂದಂತ ಐಸ್ ಕ್ರೀಮ್ ಇದ ಅಂತ ಚಳಿ ಆಯಿತ ಆ ಹಾಡಲ್ಲ ಅದು ಮತ್ತೆ ಈ ಹಾಡು ಬ್ರಹ್ಮ ಮುರಾರೆ ಆಯಿತಾ ಮಕ್ಕಳ ಇನ್ನೊಂದು ಹಾಡು ಈ ಹಾಡು ಈ ಹಾಡು ಈ ಹಾಡು ಸೂಪರ್ ಹಾಡಲ್ಲ ಅದು ನಿಮಗೆಲ್ಲ ಇಷ್ಟ ಅಲ್ಲ ಮುರಾನಿ ಒಂಜಿ ಬಾಲೆ ನಟ ಪನ್ಪುಣ ಹೊರ ಹೊರ ಪಿಲಿತ ಸೌಂಡ್ ಮಲ್ಪಲೆ ಹೊರ ಪಿಲಿತ ಸೌಂಡ್ ಮಲ್ತೆ ವಾಪಸ್ ಏನಟ ಕೇಣ ಹೊರ ಪುಚ್ಚೆದ ಸೌಂಡ್ ಮಲ್ಪಲೆ ಪುಚ್ಚೆದ ಮಲ್ತೆ ವಾಪಸ್ ಏನಟ ಕೇಣ ಹೊರ ಪಿಜಿಂದ ಸೌಂಡ್ ಮಲ್ಪಲೆ ಏ ಪಿಜಿನ್ ಸೌಂಡ್ ಮಲ್ಪುಂಡೆ ಮಲ್ಪುಜಿ ಪೊಕ್ಕಡೆ ಕೇಣ ಮುರಾನಿ ಒಂಜಿ ಬಾಲೆ ಪಪ್ಪಡ ಪನ್ಪುಣಗೆ ಪಾಪ ಎಂಕಲ ಇಲ್ಲಲ್ಲ ಕೋರಿ ಕೆತ್ತಿದೀತಂದಿ
ಐಕ್ ಪಪ್ಪ ಜೋರು ಮಲ್ಪನ ದಾಯ್ತೆ ಅವಂಜಿ ಮಲ್ಲ ವಿಷಯನ ಅಂಚನ ಈತಿರ್ಲ ತುಕ ಕೆತ್ತಿನ ಮೊನ್ನೆ ಒಬ್ಬ ಹುಡುಗ ನನ್ನ ಹತ್ರ ಪ್ರಶ್ನೆ, ಮಾಮ ಕೋಳಿ ಕೋಳಿ ಯಾಕೆ ಮೊಟ್ಟೆ ಇಡ್ತದೆ? ನಾನು ಹೇಳಿದೆ ನನಗೆ ಗೊತ್ತಿಲ್ಲ ಮಾರೆ, ನೀನು ಹೇಳು. ಕೋಳಿ ಯಾಕೆ ಗೊತ್ತ ಮೊಟ್ಟೆ ಇಡೋದು? ಹಾಕಿದ್ರೆ ಹೊಡಿತದಲ್ಲ, ಹಾಗೆ ಮೆಲ್ಲ ಇಡುದು. ನಾಯಿ ನಾಯಿ ಮಲಗಲಿಕ್ಕೆ ಮೊದಲ ಒಂದು ಸುತ್ತು ಬರ್ತದೆ ಯಾಕೆ? ನಾನು ಹೇಳಿದೆ ನನಗೆ ಗೊತ್ತಿಲ್ಲ ಹೇಳಿದೆ, ಮತ್ತೆ ಅವನೇ ಹೇಳಿದ ನಾಯಿ ಮಲಗಲಿಕ್ಕೆ ಮೊದಲು ಒಂದು ಸುತ್ತು ಬರುತ್ತೆ ಯಾಕೆ ಅಂದ್ರೆ ಮಲಗಿದ ಮೇಲೆ ನಾಯಿಗೆ ಸುತ್ತು ಬರ್ಲಿಕ್ಕೆ ಆಗುತ್ತಿಲ್ಲ. ಹಾಗೆ ಇದೆಲ್ಲ ಮಕ್ಕಳ ಜೋಕು ಮತ್ತು ಸೌಂಡು, ಹಾಡು ಎಲ್ಲ ಒಳ್ಳೊಳ್ಳೆ ಹಾಡಲ್ಲ ಮಕ್ಕಳ. ಇದು ತಪ್ಪಿತಲ್ಲ. ಬರುತ್ತಾನೇ ಇಲ್ಲ ಹಾಡು. ಈ ಹಾಡು ಪುಣ್ಯಕೋಟಿ ಹಾಡಲ್ಲ ಮಕ್ಕಳೇ. ಅದೇ ಹಾಡ ನನ್ನ ಮೂಗಲ್ಲಿ ಬಾರಿಸ್ಲಿಯಾ? ಇಲ್ಲಡಿ ಇಲ್ಲಡಿ. ಬೇರೆ ಬೇರೆ ಹಾಡು. ಮತ್ತು ಹಳೆಯ ಬಂಧುಗಳಿಗೆ ಖುಷಿ ಆಗ್ಬೋದು. ಈ ಸನಾದಿ ಅಪ್ಪಣ್ಣದ ಹಾಡೊಂದು ಇತ್ತಲ್ಲ ಸರ್, ಭಾರಿ ಚಂದ ಇತ್ತು ಹಾಡು. ಆ ಹಾಡನ್ನು ಎಲ್ಲರಿಗೂ ಇಷ್ಟ ಆಗ್ತದೆ. ಆ ಸನಾದಿ ಅಪ್ಪಣ್ಣದ ಹಾಡಾದರೆ ಕರೆದರೂ ಕೇಳದೆ. ಹೀಗೆ ಬೇರೆ ಬೇರೆ ಹಾಡು. ಮಕ್ಕಳೇ, ನೀವು ಸೂಪರಾಗಿ ಹಾಡ್ತೀರ. ಮತ್ತು ಮೊದಲನ ಹಳೆಯ ಹಾಡಿತ್ತು, ಬಂಗಾರದ ಮನುಷ್ಯದ ಹಾಡು, ಸೂಪರ್ ಹಾಡು. ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ, ತನಕ ತನ ತನ ತನಕ ತನ ತನ ತನಕ ತನ ತನ ತನಕ ತನ ತನ ನಾನಯ್ಯ ಗೊಂಬೆ ನಾನಯ್ಯ. ಇದೇ ಹಾಡನ್ನು ಅಜ್ಜಿ ಹೇಳೋದಿದ್ರೆ, ಅಜ್ಜಿ ಒಂಥರ ಬೇರೆ ರೀತಿ ಹೇಳೋದಲ್ಲ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡ ಗೊಂಬೆ ನನಯ್ಯ. ನಿಮ್ಮ ಹಾಡು ಒಂದಿದೆಯಲ್ಲ ಯಾವುದದು ಮಕ್ಕಳೇ ನೀವು ಹೆಚ್ಚಾಗಿ ಹೇಳ್ತೀರ. ಮೊದಲೆಲ್ಲ ಹೇಳ್ತಿದ್ರಿ ಹಾಡನ್ನು, ಈಗ ಮರ್ತಿದ್ದೀರಾ? ಜಿಂಕೆ ಮರಿನಾ, ಜಿಂಕೆ ಮರಿನಾ, ಜಿಂಕೆ ಜಿಂಕೆ ಮರಿನಾ. ಇದೇ ಹಾಡನ್ನು ಕುಡ್ದವ್ರು ಹೇಳೋದು ಹೇಗೆ ಗೊತ್ತಾ? ಅವ್ರು ಹೇಳುವ ಸ್ಟೈಲೇ ಬೇರೆ. ಇಲ್ಲಿ ನೋಡಿ, ಜಿಂಕೆ ಮರಿನಾ, ಪಿಲಿತ ಮರಿನಾ, ಎಲಿತ ಮರಿನಾ, ಹಿಂಗೆ ಕುಂಜಿಲ್ಲ ಗೊತ್ತಾ ಪೂಜೆ ಸಾರು. ಇದು ಕುಡ್ದವ್ರು ಹೇಳೋದು. ಒಬ್ಬೊಬ್ಬರವರೊಂದು ಸ್ಟೈಲೆಲ್ಲ ಹಾಡ್ತಾರೆ. ಮತ್ತು ಇಲ್ಲೆಲ್ಲ ಬಂದಂಥ ಬಂಧುಗಳಿಗೆ ಈ ದೊಡ್ಡ ದೊಡ್ಡ ಸೌಂಡ್ ಮಾಡಿದೆ ಅಲ್ಲ, ಇದರಲ್ಲಿ ಫ್ಯಾಕ್ಟ್ರಿಯ ಸೈರನ್ ಮಾಡೋದಿದ್ರೆ ಸೂಪರ್. ಇಲ್ಲ ನೋಡಿ, ಅದೊಂದು ಸೈರನ್. ಇನ್ನೊಂದು ಸೈರನ್, ಅದೊಂದು ಸೈರನ್. ಮತ್ತು ಪೊಲೀಸ್ ಜೀಪ್ ಬರ್ತದಲ್ಲ, ಅದರ ಸೈರನ್ ಆದರೆ ಅದೊಂದು ಸೈರನ್. ಮತ್ತು ಆಂಬ್ಯುಲೆನ್ಸ್ ಬರುವಾಗ ಮತ್ತು ಮೊದಲೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳೆಲ್ಲ ನಿಧನರಾದರೆ ರೇಡಿಯೋದಲ್ಲಿ ದುಃಖದ ಸಂದರ್ಭದಲ್ಲಿ ಒಂದು ಮ್ಯೂಸಿಕ್ ಬರ್ತಾಯಿತ್ತು. ಆ ಮ್ಯೂಸಿಕ್ ಆದರೆ
ಹೀಗೆ ಬೇರೆ ಬೇರೆ ಸೌಂಡ್. ಮಕ್ಕಳೇ, ವಿದ್ಯಾರತ್ನ ಶಾಲೆ ಎಲ್ಲ ಪುಟಾಣಿಗಳು ಒಂದು ಸಲ ಟ್ರೈನಲ್ಲಿ ಹೋದರೆ ಟ್ರೈನ್ ಸೌಂಡ್ ಮಾಡಬೇಕಾ? ನೋಡಿ ನೋಡಿ. ರೈಲ್. ಮಕ್ಕಳೇ, ವಿಮಾನದ ಸೌಂಡ್ ಮಾಡಬೇಕಾ? ನೋಡಿ, ವಿಮಾನ ಮೇಲೆ ಹೋಗ್ತಾ ಇದೆ ನೋಡಿ. ನೀವೆಲ್ಲ ನೋಡ್ತಿರಲ್ಲ, ಶಾಲೆ ಬಿಟ್ಟು ಬರುವಾಗ ಏನಾದ್ರು ವಿಮಾನ ಸೌಂಡ್ ಆದರೆ, ಏ ತುಲೆ ವಿಮಾನ ಪೋಯಿನ ತುಲವಳ. ವಿಮಾನದ ಸೌಂಡ್. ಮಕ್ಕಳೇ, ದೊಡ್ಡ ಬಿರುಗಾಳಿ ಬಂದರೆ, ಬಿರುಗಾಳಿ ಸೌಂಡ್ ಆದರೆ ಗಾಳಿ ಸೌಂಡ್. ಬೊಕ್ಕ ಇಲ್ಲಡ್ದ ನೀ ಟ್ಯಾಪ್ ತಿರ್ಗೋನಾಗ ನೀರು ಬರಂತ ಒಂಜಿ ಸೌಂಡ್ ಆಗ್ಬಿಡದ. ಆ ಸೌಂಡ್ ಆಂಡ ಮೊದಲೆಲ್ಲ ನರ್ಸಣ್ಣ ಬರ್ತಾ ಇದ್ದ ಮನೆ ಮನೆಗೆ ಆ ಬುಡ್ಬುಡಿಕೆ ಬಾರಿಸಿಕೊಂಡು, ಕೇತಿ ಜೀವಂತಂದಲ್ಲಿ ಬರ್ತೈತೆ ಒಳ್ಳೆ ಕಾಲ ಬರ್ತೈತೆ. ಮದುವೆ ಮನೆಯಲ್ಲಿ ವಾಲಗ ಊದುದು ಹೇಗೆ ಗೊತ್ತಾ ಮಕ್ಕಳೇ? ಡೋಲ್ನವ ವಾಲಗದವನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಬೇರೆ ಬೇರೆ ಸೌಂಡ್. ಹಾಗೆ ಬಂಧುಗಳೇ, ಎಲ್ಲಿಯಾದರೂ ಮರದಲ್ಲಿ ಸಂಜೆ ಹೊತ್ತು ಹಕ್ಕಿಗಳು ತುಂಬ ಇದ್ದರೆ, ನಿಮ್ಮಂಥ ಹಕ್ಕಿಗಳು ಒಂದು ಕೋಗಿಲೆ ಆದರೆ ನೀವು ಮಾಡೋದು ಹೇಗೆ ಗೊತ್ತಾ? ನಾನು ತೋರಿಸ್ಬೇಕಾ? ನೀವು ಒಳಗಿಂದ ಸ್ವರ ಸಪೂರದಲ್ಲಿ ಬರಬೇಕು ಮಕ್ಕಳೇ. ಇಲ್ಲಿ ನೋಡಿ, ನಾನೊಂದು ಶಬ್ದ ಮಾಡ್ತೇನೆ, ಯಾರು ಮಾಡಬೇಡಿ ಆಯ್ತಾ, ಪ್ಲೀಸ್ ಕೇಳಿಕೊಳ್ಳಿ ಸರಿಯಾಗಿ. ಕಾಗೆ ಕಾಗೆ ಕೋಳಿ ಸೌಂಡ್ ಆದ್ರೆ ಕೋಳಿ ಹಿಂದಿಲಿ ಮಾತಾಡ್ತದೆ, ಕೇಳಿದ್ದೀರಾ? ಹಿಂದಿಲಿ ಮರಿಗಳನ್ನು ಕರೆಯುವುದು, ದೆકો 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 ದೆको 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 ಮರಿಗಳೆಲ್ಲ ಕ್ಯಾ 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 ಕ್ಯಾ. ಕೋಳಿ ಮೊಟ್ಟೆ ಇಡ್ಲಿಕ್ಕೂ ಮೊದಲು ಒಂದು ಸೌಂಡ್ ಮಾಡ್ತದಲ್ಲ, ಅದು ಹೇಗೆ ಗೊತ್ತಾ? ಕಪ್ಪೆ ಸೌಂಡ್ ಆದರೆ ಮಳೆಗಾಲದಲ್ಲಿ ಕಪ್ಪೆ ಸೌಂಡ್. ಮತ್ತೆ ಒಂದು ಪುಟ್ಟ ಕರು ಆದರೆ ಎಲ್ಲೇ ಕಂಜಿಂದಿ ಅಮ್ಮ ಅಮ್ಮ.
మళ్ళీ జెర్సీ బెత్త అండతులే ఏంది జెర్సీ బెత్త మళ్ళీ బెత్త ಜರ್ಸಿದು ಅಂದೆ ಅದೇ ಎಮ್ಮೆ ಆದ್ರೆ ಮಕ್ಕಳೇ ಕತ್ತೆ ಸೌಂಡ್ ಆದ್ರೆ ಕುದುರೆ ಆದ್ರೆ ಹಂದಿ ಸೌಂಡ್ ಕೇಳಿದ್ದೀರಾ? ಹಂದಿ ಸೌಂಡ್ ಕೇಳಿ ಈಗ. ಬೇರೆ ಬೇರೆ ಸೌಂಡ್. ಬೆಕ್ಕುಗಳು ಜಗಳ ಆದ್ರೆ ಸಣ್ಣ ನಾಯಿ ಮರಿ ಬೊಗಳುವಾಗ ನೀ ಮಾಡು ಬಾ, ಓಡಿ ಬಾ ಓಡಿ ಬಾ ಓಡಿ ಬಾ. ಎಲ್ಲರೂ ಒಂದ್ಸಲ ಚಪ್ಪಾಳೆ ಹೊಡಿದಿ. ನನ್ನ ಪ್ರೀತಿಯ ಗೆಳೆಯ ಬರ್ತಾ ಇದ್ದಾನೆ. ಯಾವ ಸೌಂಡ್ ಮಾಡ್ತೀಯ? ನಾಯಿ. ಯವ್ವಾ ನಾ ಮಾಡ್ಬೇಕಾ? ಕೇಳ್ತೀಯಾ? ಎದುರಿಗೂ ಹೋಗ್ಬೇಡ. ದೊಡ್ಡ ನಾಯಿ ಮಾಡ್ಬೇಕಾ? ಹೆದರ್ಬಾರ್ದು. ಇವನ್ ಕಲ್ಲು ಬೀಸಾಡುವಾಗ ನಾಯಿ ಬೊಗಳುದು ಹೇಗೆ ಗೊತ್ತಾ? ನಾಯಿ ಜಡದೆ ಪುಂಡು ನಮ್ಮ ಮೊಟ್ಟು ಬಾಯಿ ನಾವು ಜಡದೆ ಪುಂಡು ಅಂದೆ ಇಂಚಿ ಅಂದೆ. ಇವನು ಸಣ್ಣ ಮಗು ಇದ್ದಾಗ ಅಳ್ತಾ ಇದ್ದದ್ದು ಹೇಗೆ ಗೊತ್ತಾ? ಅಮ್ಮನ ತೊಡೆಯಲ್ಲಿ ಮಲಗಿರುವಾಗ. ಎಂತದ ಇದು ಬರ್ತಾ ಉಂಟಾ? ಮತ್ತೆ ಮಗು ಅಳುದು ಹೀಗೆ. ಇಲ್ಲ ನೋಡಿ ಇಲ್ಲ ನೋಡಿ ಇಲ್ಲ. ನೀನು ತುಂಬಾ ಉಸಿರು ಕಟ್ಟಿ ಅಳುದಿದ್ರೆ ಹೀಗೆ ಇಲ್ಲ ನೋಡು. ಅವನ ಪ್ರಯತ್ನಕ್ಕೆ ನಾವೆಲ್ಲರೂ ಚಪ್ಪಾಳೆ ಹೊಡಿಲೇಬೇಕು. ಯಾರು ಒಂದೇ ಸಲ ದೊಡ್ಡವರಾಗಲ್ಲ, ತುಂಬ ಸಮಯ ಬೇಕಾಗ್ತದೆ ಒಬ್ಬ ದೊಡ್ಡವನಾಗಬೇಕಾದ್ರೆ. ನಾನು 30-40 ವರ್ಷದಿಂದ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ. ತುಂಬ ರೀತಿಯ ಕಾರ್ಯಕ್ರಮ ಕೊಟ್ಟ ಕಾರಣ ನಾನು ಒಬ್ಬ ಕಲಾವಿದ ಆದೆ. ಇಷ್ಟು ಜನರು ಸೇರಿ ನನ್ನನ್ನು ಮೆಚ್ಚಿ ಕೊಂಡಾಡೋದ್ರಿಂದ ನಾನು ಒಬ್ಬ ಆರ್ಟಿಸ್ಟ್ ಆಗಿದ್ದೇನೆ. ಹಾಗೆ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಸರ್, ಬೇರೆ ಬೇರೆ ಸೌಂಡ್. ಸರಿ, ಈಗ ನನ್ನ ಮುಖ ಕಾಣಿಸ್ತದಲ್ಲ? ಮುಖ ಕಾಣಿಸ್ತಾ ಇದೆಯಾ? ಕಾಣಿಸೋರೆಲ್ಲ ಒಂದ್ಸಲ ಚಪ್ಪಾಳೆ ಹೊಡೀರಿ ಪ್ಲೀಸ್. ಸರಿ, ಈಗ ನೋಡಿ, ನಿಮ್ಮನ್ನು ನಗಿಸ್ಲಿಕ್ಕೆ ಬೇಕಾಗಿ ನಾನು ಬೇರೆ ಬೇರೆ ಮುಖ ಮಾಡ್ತೇನೆ. ಬೇತೆ ಬೇತೆ ಮೋನೆ ಮಲ್ಪೆ ನನ್ನ ತೂನಾಗನೆ ತಿಳಿಕೆ ಬರ್ಪುಂಡು ಮಂಡೆ ಖಾಲಿ ಆತನದ ತಿಳಿಪ್ಲೆ ತೊಂದರೆಜಿ ಮುರಾನಿ ಏನೋ ನಡ್ತೊಂತ ಪೋನಾಗೋರಿ ಕೇಣ ಓ ಬರ್ಸ ಬತ್ತನ ಇರ್ನ ಮಂಡೆಡಿ ನೀರು ಉಂತುಜಿ ಅತಿ ಏನು ಬಂಡೆ ನೀರ್ಲ ಉಂತುಜಿ ಈರ್ಲ ಉಂತುಜರು ಬಂಡೆ ಸುಮಾರು ನಮ್ಮನೆ ಜನಕ್ಕೆ ತಿಕ್ಕು ಬೇರೆ ಮುರಾನಿ ಅವರಿಗೆ ಕೇಣ ಇರ್ ಬಾಂಬೆ పోతారా పోతే ಬಂಡೆ ఢిల్లీ పోతారే ఢిల్లీకి పోతే విజయ్ పోతారా కండి నీ బొల్పు పోయినా మండే ಸುಮಾರು ನಮ್ಮನೆ ಜನಕ್ಕೆ ತಿಕ್ಕು ಬೇರೆ
ಎರಡು ಜನ ಲವರ್ಸ್ ಪಿಕ್ಚರ್ ಬೋದು ಬಿದೇ ಬತ್ತರಿಗೆ ಉಂಬಿ ಆಳೆಟ ಬಂದ್ಪುಣ ನಿಕ್ ಟಾಕೀಸ್ ಒಳ್ಳೆ ನಿಕ್ಕೊಂಜಿ ಕಿಸ್ಕೋರೋಡು ಭಾರಿ ಆಸೆ ಐತಿಂಡಿಯಾ ನಿಕ್ ಬೆಚ್ಚಾವು ಅಂತ ಏನು ಕೊಡ್ತಿಜ್ಜಿ ಬಂಡೆಗೆ ಐಕ್ ಆಳೆಂಚಿನ ಬಂಡಲ್ ಗೊತ್ತುಂಡ ಅಂಚಂಡ ಟಾಕೀಸ್ ಒಳ್ಳೆ ಈ ಕೊರ್ನ ಇರತ್ತಾ ಬೇತೆ ಕೊಡ್ತಾ ತಿಂಡು ಪಾಪ. ಹಾಗೆ ನಿಮಗೆ ನಗು ಬರಲಿ ಅಂತೇಳಿ ನಾನು ಇಂಥ ಜೋಕ್ ಕೇಳಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹಾಂ ನೋಡಿ ನೋಡಿ ಸರ್, ನನ್ನ ಮುಖ ನೋಡಿ ನಗ್ಬೋದು ಆಯ್ತಾ. ತುಲೆ ಎಷ್ಟು ಜನ ನೋಡಿ ನಗನಗತಾ ಎಷ್ಟು ಚೆಂದಾಗಿ ಕೂತಿದ್ದೀರಾ. ಮನೇಲಿದ್ರೆ ಯಾರಿಗಾರು ನಗು ಬರ್ತದ? ಅಯ್ಯೋ, ಮನೇಲಿರುವಾಗ ನಮಗೆ ಟಿವಿ ನೋಡೋದು ಒಂದೇ ಕೆಲಸ. ಟಿವಿ ನೋಡೋರ ಮುಖ ಹೇಗಿರ್ತದೆ ಗೊತ್ತಾ? ಒಂದು ಸಣ್ಣ ನಗು ಮಾತ್ರ, ಮತ್ತೆ ಟಿವಿ ನೋಡಿದವರು ಬಂದ್ರೆ ಟಿವಿ ನೋಡೋ ಆಗಿ ನಿಮ್ಮನ್ನು ಓದ ಕೂಡಲೇ ಬಂದ್ರೆ ನಮ್ಮ ಮನೆಯಲ್ಲಿ ಟಿವಿ ಇಲ್ಲದಿದ್ರೆ ಇನ್ನೊಂದು ಮನೆಗೆ ಹೋಗಿ ಟಿವಿ ನೋಡೋದು ಹೇಗೆ ಗೊತ್ತಾ? ಹೀಗೆ ಹೀಗೆ ಆ ಮುಡಿಪುವಿನಲ್ಲಿ ಅಂಗಡಿ ಮುಂದೆ ಟಿವಿ ಆಗ್ಲಿ, ಕೆಲವ್ರು ನಿಂತು ನೋಡುದು ಹೀಗೆ. ಅವನ ಹಿಂದೆ ಇದ್ದವ ತೂಪುಣಕ್ಲ ಅವಸ್ಥೆಳು ತುಲೆ. ಈ ಕೆಲವರು ಬಸ್ಸನ್ನು ನಿದ್ರೆ ಮಲ್ಪುಣಾಕ್ಲಿ ತೂತಾರ, ಕೆಲವರಿಂದ ಇಂಚ. ಜಂಪನಾಗ ನಿದ್ರೆ ಮಲ್ಪುಣಾಕ್ಲಿ ತೂತಾರ ಅಂದೆ ಇಂಚ. ಇಟ್ಟ ಆಟೋಡು ನಿದ್ರೆ ಮಲ್ಪುಣಾಕ್ಲ ರಗಾಳೆಜ್ಜಿ, ಆಟೋಡು ಪಿರೋದ ಚಾರಡು ಕುಳ್ಳೀರು ಅಕ್ಲ ನಿದ್ರೆ ಮಲ್ಪುಣಾಕ್ಲ ಅವತ್ತೆಂದೆ. ಕೆಲವರು ಫೋಟೋ ತೆಪ್ಪವರೆ ಬರ್ಪೇರು, ಎನ್ನ ಫೋಟೋ ಸೋಕ್ ಬರೋಡವ ಆ ಜನ ಉಂತುನ ಎಂಚ ಗೊತ್ತುಂಡಂದೆ. ಸಾಗರ ಗೊತ್ತುಂಡತ? ಸಾಗರದಲ್ಲಿ ಜೋಗು ಜಲಪಾತದ ನೀರು ಬೀಳುವುದನ್ನು ಒಬ್ಬ ನೋಡ್ತಾ ಇದ್ದಾನೆ. ಅವನ ಮುಖ 3 ರೀತಿ ಆಗ್ತದೆ. ಆ ಮೇಲಿಂದ ನೀರು ಬೀಳುವುದನ್ನ ನೋಡುದು ಇಲ್ಲೋಡಿ. ಗುಂಡಿತುನಾಗ ಇಂಚ, ಆ ಜಾಯಿಂಟ್ ವೇಲ್ ತಿರುಗುನಾಗ ಜಾತ್ರೆ ತೊಟ್ಟಿಲಿಡು ಜೋಕ್ಲು ಉಂದೆ ನಮ್ಮ ಅವತ್ತೆ ತುಲೆ. ಮರಣ ಬಾವಿ ಬೈಕ್ ರೇಸ್ 50 ರೂಪಾಯಿ ಕೊಡ್ತು ತೂಪುಣ. ಮಕ್ಕಳ ನೆಲಚಕ್ರ ಬಿಡುವಾಗ ನೀವು ಹೇಗಿರ್ತೀರ ಗೊತ್ತಾ? ದೀಪಾವಳಿಯಲ್ಲಿ ನೆಲಚಕ್ರ ತಿರುಗುವಾಗ ಇಲ್ಲೋಡಿ ಇಲ್ಲೋಡಿ ಆ ರ್ಯಾಕೆಟ್ ಬೋನಾಗ ಅಲ್ಲು ತುವಂತಿಪ್ಪೇರು ಮುಳ್ ಕರ್ನಾಲ್ದ ಸೌಂಡ್ ಆವಡು ಸೌಂಡ್ ಆಪನೇಡು ತುಂಬ ಇಂಚೆ ಆತ ಜೋಕ್ಲೆ ನಿಕ್ಲು ಮಲ್ಲಾಕ್ಲ ಅಂಚನೆ ಸೌಂಡ್ ಆಪನೇಡು ತುಂಬ ನಡಪ್ಪುನ ಸ್ಟೈಲ್ ಇಂಚೆ ಗೊತ್ತುಂಡಂದಿ. ಹಾ ಪೂರ ಸರಿನತೆ. ಹೀಗೆ ಮಕ್ಕಳೇ, ಎಲ್ಲರೂ ನಾನು ಬೇರೆ ಬೇರೆ ಸ್ಟೈಲಲ್ಲಿ ಮಾಡುವಾಗ ನಿಮಗೆ ನಗು ಬರಲಿ ಅಂತ ಇಂಥದ್ದೆಲ್ಲ ಮಾಡ್ತಾ ಇದ್ದೇನೆ. ಮಕ್ಕಳೇ, ನಿಮ್ಮ ಡ್ಯಾನ್ಸ್ ಹೀಗೆ ಅಲ್ಲ? ಏನ ಡ್ಯಾನ್ಸ್ ತುಲೆ ಆ ಉದ್ದ ಲಂಗ ಹಾಕಿ ನಡೆಯುವ ಸ್ಟೈಲ್ ಹೇಗೆ ಗೊತ್ತಾ? ಹೀಗೆ ಅಲ್ಲ? ಅವೇ ಆಣ ಜೋಕ್ಲಾಂಡ ಕಿಸೆಟ್ ಕಡ್ಲೆ ಪುಂಡು ಕಿಸೆ ಪತ್ತೊಂದು ಬಲಿ ಪುಣಂದ. ಮತ್ತೆ ಎತ್ತರದ ಚಪ್ಪಲ್ ಹಾಕಿ ಕೆಲವು ಹುಡುಗಿಯರು ನಡುವ ಸ್ಟೈಲ್, ಹೀಲ್ಡ್ ಚಪ್ಪಲ್ ಪಾಡ್ದು ನಡಪುನ ಸ್ಟೈಲ್ ತುಲೆ ದೇ. ಹೀಗೆ
ಒಳ್ಳೊಳ್ಳೆ ಸೀರೆ ಉಟ್ಟವರು ಮಳೆ ಬಂದಾಗ ಕೊಚ್ಚೆಯನ್ನ ದಾಟಿ ನಡೆಯುವ ಸ್ಟೈಲ್ ಆದ್ರೆ ಇಲ್ಲಡಿ ಹೀಗೆ ಬಸ್ ಲಾರಿ ಬಂದಾಗ ಆಯ್ ಬತ್ತೆ ಮಾರೆ ಗುಂಡಿ ಪಾಡಿ ಅವಲಿ ಬೇರೆ ಗುಳ್ಳಪ್ಪ ನಾಯಿ ಪೋತಾತ. ಹಾಗೆ ಮಕ್ಕಳೇ, ಕಾಲೇಜಲ್ಲಿ ಫ್ಯಾಷನ್ ಶೋ ಮಾಡೋದು ಹೇಗೆ ಗೊತ್ತಾ? ಅದರಲ್ಲಿ ಹುಡುಗ ಬರುವ ಸ್ಟೈಲ್ ಹೇಗೆ ಗೊತ್ತಾ? ಇಲ್ಲೋಡಿ, ಅದೇ ಹುಡುಗಿ ಬರೋದಿದ್ರೆ ಹೀಗೆ ಅಲ್ಲ, ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ. ಅದೇ ಹುಡುಗನೂ ಅಲ್ಲ ಹುಡುಗಿನೂ ಅಲ್ಲ. ಅವನು ಬರುವಾಗಲೇ ಗೊತ್ತಾಗ್ತದೆ ನಿಮಗೆ, ಅವನು ಬರುವ ಸ್ಟೈಲೇ ಹೀಗೆ. ಹೀಗೆ ಸರ್, ಬೇರೆ ಬೇರೆ ಸನ್ನಿವೇಶಗಳು. ಇದೆಲ್ಲ ನಿಮ್ಮನ್ನು ಮುಖದಲ್ಲಿ ಒಳ್ಳೆಯ ನಗು ಬರಲಿ ಅಂತ ಇಂಥ ಸನ್ನಿವೇಶಗಳನ್ನೆಲ್ಲ ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಕೆಲವು ದೊಡ್ಡ ನಟರು ಬರ್ತಾ ಇದ್ದಾರೆ. ದಯವಿಟ್ಟು ಅವರ ವಾಯ್ಸಲ್ಲಿ ಮಾತಾಡ್ತೇನೆ. ನಮ್ಮ ರಾಜ್ಕುಮಾರ್. ತುಂಬ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಎಷ್ಟು ಪ್ರೀತಿ ಇಟ್ಟು ವಿದ್ಯಾರತ್ನ ಶಾಲೆ ಮೇಲೆ ನಾವೆಲ್ಲ ಬಂದು ಕೂತಿದ್ದೀವಿ. ಎಷ್ಟು ಸಂತೋಷ ಆಗ್ತಾ ಇದೆ. ಇದು ರಾಜ್ಕುಮಾರ್. ಹಾಗೆ ಮುಖ್ಯಮಂತ್ರಿ ಚಂದ್ರು ಚೆನ್ನಾಗಿದ್ದಾರೆ. ನಾವು ಯಾವ್ದಾರ ರಾಜಕೀಯ ಮಾಡಬಾರ್ದಪ್ಪ, ನಾವು ಆದಷ್ಟು ಕನ್ನಡವನ್ನೇ ಮಾತಾಡಬೇಕು ಅಂತ. ಇದು ಮುಖ್ಯಮಂತ್ರಿ ಚಂದ್ರು. ಹಾಗೆ ಜಗ್ಗೇಶ್. ಓಯ್ ಲಕಡಿ ಪಕಡಿ ಅಮ್ಮ, ನಮ್ಮ ಮಕ್ಕಳು ಮನ್ಸು ಮಾಡಿದ್ರೆ ಆ 24 hours ಒಳಗೆ ಇಂಗ್ಲೀಷ್ ಮಾತಾಡ್ತಾರೆ ಗೊತ್ತಾ? ಓಯ್ ಇದು ಜಗ್ಗೇಶ್. ಹೊರೇನ ಸ್ಟೈಲು. ನವೀನ್ ಡಿ ಪಡೀಲ್ ಗೊತ್ತುಂಡತ್ತ ಜೋಕ್ಲೆ? ಆರ್ ಪಾತ್ರೆನ ಸ್ಟೈಲ್ ಕೇಳಲಿ. ಎಲ್ಲರಿಗೂ ಇಷ್ಟ ಆಗುವಂಥ ಒಬ್ಬ ಕಲಾವಿದ ನವೀನ್ ಡಿ ಪಡೀಲ್. ಅವರ ವಾಯ್ಸಲ್ಲಿ ಮಾತಾಡ್ತಾನೆ. ಪ್ರೀತಿಯ ಬಂಧುಗಳೇ, ದಯವಿಟ್ಟು ಕೇಳಿ. ಯಾಕೆಂದರೆ ನಮ್ಮ ಜಿಲ್ಲೆಯ ಕಲಾವಿದರ ವಾಯ್ಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಅವ್ರು ಮಾತಾಡುವ ಸ್ಟೈಲು ಕುಡ್ದಾಗ ಮಾತಾಡುವ ಸ್ಟೈಲ್. ಈ ಲೋಕದ ಸೃಷ್ಟಿ ಸರಿಜಿಯ, ಈ ಲೋಕದ ಸೃಷ್ಟಿ ಸರಿಜಿ, ಭೂಮಿ ಎತ್ತರ ತಗ್ಗುವತು ನರೆಪ್ಪರ ಪೂಜಿಯ. ಮಹಾಭಾರತ ಏರ್ ಬರೆತನ ನಿಕ್ಕು ಗೊತ್ತುಂಡ, ಮಹಾಭಾರತ ಬರೆತನ ಏರು ನಿಕ್ಕು ಗೊತ್ತುಂಡ. ಗೊತ್ತಿಜ್ಜಿ ಮಾರೆ ಒಂದು ಹೊರಬಣೆಯ ಇಂಕ್ಲ ಗೊತ್ತಿಜ್ಜಿಯ. ಅವ್ರು ಮಾತಾಡುವ ಸ್ಟೈಲ್. ಕಕ್ಕೆ ಕಕ್ಕೆ ರಾತೊಂದು ಬನಗ ಕೆತ್ತಿದಿ ಪುಂಡ್ಯ, ಕಕ್ಕೆ ರಾತೊಂದು ಬನಗ ಕೆತ್ತಿದಿ ಪುಂಡು, ಕೆತ್ತಿ ದರಿವುಜಿ ಎಂಚ ಬಂಡ ಕಕ್ಕೆ ಚೆಡ್ಡಿ ಬಾಡ್ತಿ ಪುಂಡ್ಯ. ಬೆಂಗಳೂರಿನವನು ಮಂಗಳೂರಿನವನು ಮಾತಾಡುವ ಸ್ಟೈಲ್. ಅದರಲ್ಲಿ ಮಂಗಳೂರಿನವನು ನವೀನ್ ಡಿ ಪಡೀಲ್. ಬೆಂಗಳೂರಿನವನು ಕೋಡಗಾನ ಕೋಳಿ ನುಂಗಿತ್ತ, ತಂಗವ್ವ ಕೇಳಿ ಕೋಡಗಾನ ಕೋಳಿ ನುಂಗಿತ್ತ. ನುಂಗುವ ನುಂಗುವ, ಧರ್ಮಕ್ಕೆ ಸಿಕ್ಕಿದ್ರೆ ನುಂಗುವ. ಹೇಗಿದೆಪ್ಪ ನನ್ನ ವಾಯ್ಸ್? ಸತ್ಯ ಹೇಳ್ತೇನೆ ಮರ, ನಿನ್ನ ವಾಯ್ಸ್ ಉಂಟಲ್ಲ, ವಾಯ್ಸ್ ಗರ್ಗಸ್. ಹಾಗಂದ್ರೆ ಇಂಪು ಇಂಪು. ನನ್ನನ್ನು ಬೆಂಗಳೂರಿನಲ್ಲಿ ಕರ್ಸಿ ಆಡಿಸ್ತಾರೆ. ನಿಮ್ಮ ಮಂಗಳೂರಲ್ಲಿ ಗಣಪತಿ ಕೂರಿಸಲ್ವಾ? ನಮ್ಮ ಮಂಗಳೂರಿನಲ್ಲಿ ಗಣಪತಿ ಇಲ್ಲ ಮಾರೆ, ನಮ್ಮಲ್ಲಿ ಚೌತಿ. ಮಕ್ಕಳೇ, ಈಗ ನೋಡಿ ತುಂಬಾ ಅರ್ಜೆಂಟ್ ಆಗಿ ಮಾಡ್ತೇನೆ ನೋಡಿ. ಬೇರೆ ಬೇರೆ ಮುಖಗಳು ಎಷ್ಟು ಬೇಗ ಮಾಡ್ತೇನೆ ನೋಡಿ, ಅರ್ಜೆಂಟ್ ಆಗಿ. ನೋಡಿ, ಒಂದ್ಸಲ ಆಶ್ಚರ್ಯದಲ್ಲಿ ನೋಡೋದು ನಿಮ್ಮನ್ನ. ನೋಡಿ, ಭಾರಿ ಬೇಜಾರಾದ್ರೆ ಇದೇ ಮುಖ, ಕೋಪ ಬಂದ್ರೆ ಇದೇ ಮುಖ ಇನ್ನು ವಿಕಾರವಾಗಿ, ಇದೇ ಮುಖ ಇನ್ನು ವಿಚಿತ್ರವಾಗಿ. ಎತ್ತೆ ಮಾತಾಡಲ್ಲ ತಿಳಿಕೆ ಬರು ತುಲಿತೆ ನಮ್ಮ ಮೋನೆಟ್ ರಡ್ಡು ಕೂಳಿ ಬರ್ಬಂಡು ದೇ ಆಶ್ಚರ್ಯದಲ್ಲಿ ನೋಡುದು. ಭಾರಿ ಬೇಜಾರಿನಲ್ಲಿದ್ರೆ ಮಲ್ಲ ಗತ್ತಡಿ ತುಂಡ
ಗತ್ತಡಿ ಪುಣಗ ತುಲೆ ಎಂದೆ ಏನ್ ಬುಳಿಪೆ ನಿಕ್ ಟೆಲಿಫೋನ್ ಬುಳಿಪುಣ ಟೈಲಾಂಡ ರುಚಿಯಾದ ಅಡಿಗೆಯ ಪರಿಮಳ ಬರಲಿ, ಅವೇ ವಾಸನೆ ಬರಡು. ಧೈರ್ಯ ಮಲ್ತು ಬರ್ಪೆ ಪಿಲಿನ ತೂತು ಬಲಿಪೆ ಎಂದೆ ಹೀಗೆ ಸರ್ ಬೇರೆ ಬೇರೆ ಮುಖಗಳು. ನಗೋರು ಸಹ ಎಲ್ಲರೂ ಒಂದೇ ರೀತಿ ನಗುವುದಿಲ್ಲ ಅಲ್ಲ. ಮಕ್ಕಳ ನಗು ಚಂದ, ದೊಡ್ಡವ್ರದ್ದು ಸೌಂಡೇ ಇಲ್ಲ ನಗುವಾಗ. ಕೆಲವರು ಕೂಳಿಯೇ ಬಿಡು ಪೂಜಾರು, ಕೆಲವರು ನಿಕ್ಲೇನ್ ತುಯಿ ಕೂಡಲೇ ರಪ್ಪ ತಿಳಿಪೇರು ಜೋಕ್ಲೆ ಹಿಂದೆ ಬರ್ತಾರ. ಕೆಲವ್ರದ್ದು ನಗುಗಿಂತ ಜಾಸ್ತಿ ಎರಡು ಭುಜ ಕುಣಿತದೆ. ಕೆಲವರೇ ನಗು ಬಂದ ತಡ್ಕೊಳಕಾಲ, ಕೆಲವರು ಒಂಜಿ ಸೈಡ್ ತಿಳಿಪುಣ, ಕೆಲವರು ತಿಳಿಪುಣ್ಣ ಬುಳಿಪುಣ್ಣ ಗೊತ್ತಾಗ್ಬೋದು. ಮೋನೇದ ಒಂದು ಹಿಂಸೆದಲ್ಕ ಅಂದೆ ಇಂಚೆ ಬಂದುಲೆ ಒಂದು ಪುರ ತಿಳಿಪೇರೆ ಪಡೋದು. 80-90 ವರ್ಷ ಆದ್ಮೇಲೆ ಅಜ್ಜ ಕೆಮ್ಮುದಾದ್ರೆ ಅಜ್ಜನ ಕೆಮ್ಮುತ್ತುಲೆ, ಅಜ್ಜನ ಸೆಮ್ಮ ಅಂದೆ ರಡ್ಲ ಒಟ್ಟೊಟ್ಟಿಗೆ ಬರ್ತಂಡ. ನಡಪುಣ ಸ್ಟೈಲ್ ಸೂಪರ. ಕೆಲವರನ್ನ ಕೆಲವು ಸ್ಟೈಲು, ಕೆಲವರು ನಡಪುಣಾಗ ರಡ್ಡು ಪೂಜೆಲ್ಲ ಆಯ್ಪುಂಡೆ. ಕೆಲವರು ರಡ್ಡು ಕೈಲ ನಲ್ತೊಂದಿಪ್ಪುಂಡೆ. ಪರ್ನಾಕ್ಲೈ ನಡಪೊಡು ಅಂತ ಆಸೆ ಆ ಪೂಜೆ ಸುರು ಕಿಂಚಂದೆ. ಮುಂದೆ ಇರ್ತಿಲ್ಲ ಕಿಸೆ ತವಳೆ ಕೈ ಪಾಡ್ತು ಬೋಪುಣ ಏರೆಗಳ ಗೊತ್ತಾವ ರಾವಂದಂತಂದೆ. ಇಲ್ಲಡ್ದ ಮೊಟ್ಟು ಪಡ್ತು ನಾಗಂದೆ. ಬಸ್ ಸ್ಟ್ಯಾಂಡ್ ಉಂತೋರಿ ಪರ್ನಾಯಿ ಪೋಲಿದ ಪಿರೋಡ್ ಬತ್ತದು ಒಂಜಿ ಕುಳ್ಳೆಗೆ ಸ್ಟಾಪ್ ಅಂಚ ಬಂದುಳೆ. ಕೊನೆಯ ಹಂತ. ಭಾಸ್ಕರಣ್ಣ ನಿಮಗೆ ನನ್ನ ನಮಸ್ಕಾರ. ನಾನು ಇಷ್ಟು ವರ್ಷದಿಂದ ಕಾರ್ಯಕ್ರಮ ಕೊಡೋದಕ್ಕೆ ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇಷ್ಟು ಜನರನ್ನು ನೋಡಿ ನಾನು ತುಂಬ ಸಂತೋಷಪಟ್ಟಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ, ನಗು, ಚಪ್ಪಾಳೆ ಯಾವಾಗಲೂ ಈ ಕಲಾವಿದನ ಮೇಲೆ ಇರಲಿ. ಹೀಗೆ ನೋಡಿ ಇತ್ತೆ ತುಲೆ ಮಲ್ಲ ಮಲ್ಲ ಮಂತ್ರಿಗಳು ಬರ್ತಂಡ. ದೊಡ್ಡ ದೊಡ್ಡ ಮಂತ್ರಿಗಳು ಬಂದರೆ ಹೇಗೆ ಕಾಣಿಸ್ತಾರೆ ನೋಡಿ. ದಯವಿಟ್ಟು ಕೊನೆಯ ಹಂತ. ದೊಡ್ಡ ದೊಡ್ಡ ಮಂತ್ರಿಗಳು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ನೋಡಿ, ಅವರ ಸ್ಟೈಲ್ ಆದ್ರೆ ಹೇಗೆ ಅಂತ ನೋಡಿ. ಇದು ಗುಂಡೂರಾವ್ ಕೊನೆ ಹಂತ. ದಯವಿಟ್ಟು ನೋಡಿಬಿಡಿ. ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವ್ರು ಬರ್ತಾ ಇದ್ದಾರೆ, ದಯವಿಟ್ಟು ನೋಡಿ ಪ್ಲೀಸ್. ಇನ್ನೊಬ್ರು ಮಾಜಿ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ DV ಸದಾನಂದರು. ಮಾಜಿ ಮುಖ್ಯಮಂತ್ರಿ DV ಸದಾನಂದರು ನಗನಗ್ತಾ ಬರ್ತಾ ಇದ್ದಾರೆ ನಿಮ್ಮನ್ನೆಲ್ಲ ನೋಡಿ. ಇಲ್ಲಿ ನೋಡಿ,
ಹಾಗೆ ಶ್ರೀರಾಮ ಸೇನೆಯ ಅಧ್ಯಕ್ಷರು ಯಾರು? ಪ್ರಮೋದ್ ಮುತಾಲಿ. ಅವ್ರು ಬರುವ ಸ್ಟೈಲ್ ನೋಡಿ. ಇವತ್ತಿನ ವಿದ್ಯಾರತ್ನ ಶಾಲೆಗೆ ದೊಡ್ಡ ಸಾಹಿತಿಗಳು ಬರ್ತಾ ಇದ್ದಾರೆ. ಸಾಹಿತಿಗಳು ಯಾರು ಅಂತ ದಯವಿಟ್ಟು ನೋಡಿ. ಸಾಹಿತಿಗಳು ಯಾರು ಗೊತ್ತಾ? ದಾರಾ ಬೇಂದ್ರೆ. ಬೇಂದ್ರೆ ಅವರು ಬರ್ತಾ ಇದ್ದಾರೆ, ದಯವಿಟ್ಟು ನೋಡಿ. ಇಲ್ಲಿ ನೋಡಿ. ಹೀಗೆ ಸರ್ ಬೇರೆ ಬೇರೆ ಮುಖಗಳು. ಮಕ್ಕಳೇ ನಿಮಗಾಗಿ ಬರ್ತಾ ಇದ್ದಾನೆ. ಕೊನೆಯ ಕಾರ್ಯಕ್ರಮ ಮಕ್ಕಳೇ. ನಿಮಗಾಗಿ 3-4 ರೀತಿ ಬರ್ತಾನೆ, ದಯವಿಟ್ಟು ನೋಡಿಬಿಡಿ. ನೀವು ಒಂದ್ಸಲ ಕೂತಿದ್ದೀರಲ್ಲ, ನಿಮ್ಮನ್ನ ಎಬ್ಬಿಸ್ಲಿಕ್ಕೆ ಮೊದಲು ಮಾಡಿಬಿಡ್ತಾನೆ. ಈ ಮುಖವಾಡದಲ್ಲಿ 2-3 ರೀತಿ ಬರ್ತಾನೆ. ನೋಡಿ 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 ನೋಡಿ. ಆಯ್ತು ಒಂದು ನಿಮಿಷ. ಹಲೋ. ಹಲೋ. ಬನ್ನಿ. ಓಕೆ ಸರ್. ನನ್ನ ಪ್ರೀತಿಯ ಗೆಳೆಯರು, ಕಳೆದ 30 ವರ್ಷದಿಂದ ಒಟ್ಟಾಗಿ ಕಾರ್ಯಕ್ರಮ ಕೊಡುವಂಥ ತೋನ್ಸೆ ಪುಷ್ಕಳ ಕುಮಾರ್ ಅವರೊಟ್ಟಿಗೆ ನಾನು ಸುಮಾರು ಕಡೆ ಕಾರ್ಯಕ್ರಮ ಕೊಟ್ಟಿದ್ದೇನೆ. ನನ್ನನ್ನು ಬೆಳೆಸಿದವರು, ಉಳಿಸಿದವರು. ಹಾಗೆ ಅವರಿಗೆ ಪ್ರೀತಿಯ ವಂದನೆಗಳು ಸರ್. ರವಿಯಣ್ಣ ಬಲೆ ರವಿಯಣ್ಣ. ಪಟ್ಟಾಭಿರಾಮ ಸುಳ್ಯ ಅವರು ಬಹಳಷ್ಟು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹಾಗೂ ದೇಶ ವಿದೇಶಗಳಲ್ಲಿ ಕೂಡ ಆಹ್ವಾನಿತ ಕಲಾವಿದರಾಗಿ ಹೋಗಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಮಕ್ಕಳನ್ನು ನಗಿಸುವ, ಅವರನ್ನು ಪ್ರೀತಿಸುವ ಅನೇಕ ಐಟಮ್ಗಳು, ಅದರ ಜೊತೆಗೆ ಬೇಂದ್ರೆಯಲ್ಲಿವರೆಗಿನ ಅನೇಕ ಮುಖವಾಡಗಳನ್ನು ಮಾಡುವುದರ ಮೂಲಕ ಅನೇಕ ವಾಸ್ತವ ವಿಷಯಗಳ ಹಾಸ್ಯವನ್ನು ಅಭಿನಯದ ಮೂಲಕವಾಗಿ ಮತ್ತು ಮಾತಿನ ಮೂಲಕವಾಗಿ ಪ್ರಸ್ತುತಪಡಿಸಿ ನಿಮ್ಮೆಲ್ಲರನ್ನು ಕೂಡ ನಗಿಸಿದ್ದಾರೆ. ಅವರಿಗೆ ನಮ್ಮ ಈ ರತ್ನೋತ್ಸವದ ಪರವಾಗಿ, ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ಇದೀಗ ರವೀಂದ್ರ ಶೆಟ್ಟಿ ಉಳಿದುಟ್ಟು ಅವರು ಅವರಿಗೆ ಸ್ಮರಣಿಕೆ ಹಾಗೂ ಕನ್ನಡ ಶಾಲಿನ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ವಿದ್ಯಾರ್ಥಿ ವೃಂದಕ್ಕೆ ಜ್ಞಾನ ವಿಕಾಸದ ವಿಜಯೋತ್ಸವ. ಥ್ಯಾಂಕ್ ಯು ವೆರಿ ಮಚ್.